ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ನಾನು ಸ್ಪೆಷಲ್ ಆಗಿರುವಂಥ ಒಂದು ಸಾರು ಮಾಡಬೇಕು ಅಂತ ಇದ್ದೀನಿ. ಅದು ಏನು ಅಂದರೆ ಎರಡು ಬಗೆಯ ದಾಲ್ಗಳನ್ನು ಉಪಯೋಗಿಸ್ಬಿಟ್ಟು ಸಾರು ಮಾಡ್ತಾಯಿದ್ದೀನಿ. ಇದು ಮೊಸರು ದಾಲು ನೋಡಿ, ಇದು ಒಂದು ತೊಗರಿ ಬೇಳೆ, ಇದೆರಡನ್ನು ಸೇರಿಸ್ಬಿಟ್ಟು ಟೊಮೆಟೊ ಹಾಕಿಬಿಟ್ಟು ನಾನು ಸಾರು ಮಾಡಬೇಕು ಅಂತ ಇದ್ದೀನಿ. ಇದು ನೋಡೋಕ್ಕೆ ಹೋದರೆ ಮ್ಯಾಂಗ್ಳೂರು ರೆಸಿಪಿ. ಬನ್ನಿ, ಆ ದಾಲ್ ಹೇಗಿದೆ ನೋಡೋಣ. ಇದನ್ನು ಚೆನ್ನಾಗಿ ತೊಳೆದುಬಿಟ್ಟು ನಾನು ಎರಡನ್ನು ಒಟ್ಟಿಗೆ ಹಾಕಿಬಿಟ್ಟು ನೆನೆಯಕ್ಕಿಡ್ತಾ ಇದ್ದೀನಿ. ಒಂದು ಹಾಫ್ ಆನ್ ಅವರ್ ನೆನೆಯಬೇಕು. ದೇವಸ್ಥಾನದಲ್ಲಿ ಸಿಗುವಂತಹ ಒಂದು ಸಾರು ಬೇಳೆ ಹಾಕಿಬಿಟ್ಟೆಲ್ಲ ಮಾಡಿರೋದು. ಬನ್ನಿ, ಅದು ಹೇಗೆ ಮಾಡೋದು, ಅದಕ್ಕೇನೆಲ್ಲ ಬೇಕು ಎಲ್ಲ ನೋಡ್ಕೊಂಡು ಬರೋಣ. ನೋಡಿ, ಈ ಥರ ಇರುತ್ತೆ ಮೊಸರು ದಾಲು, ತೊಗರಿಬೇಳೆ. ಬನ್ನಿ, ಸಾರಿಗೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡು ಬರೋಣ. ಒಂದು 1/4 ಟೇಬಲ್ ಸ್ಪೂನಷ್ಟು ಮೆಂತ್ಯಕಾಳು, 1/4 ಟೇಬಲ್ ಸ್ಪೂನಷ್ಟು ಕರಿಮೆಣಸು, ಒಂದು ಚಿಕ್ಕ ತುಂಡು ಚಕ್ಕೆ, 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, ಅರಸಿನ ಪುಡಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು, 1 ಟೇಬಲ್ ಸ್ಪೂನು ಜೀರಿಗೆ, ಒಂದು 5 ಬ್ಯಾಡಗಿ ಮೆಣಸು ತೊಗೊಂಡಿದ್ದೀನಿ, 2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ, ಮತ್ತು 1 ಮುಷ್ಟಿಯಷ್ಟು ಕರಿಬೇವಿನ ಸೊಪ್ಪು, ಮತ್ತು ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ನಾನು ಕುಚಲಕ್ಕಿ ತೊಗೊಂಡಿದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ಯಾವುದೆಲ್ಲ ಅಕ್ಕಿ ಅವೈಲೇಬಲ್ ಇದೆ ಅದನ್ನು ನೀವು ಚೂಸ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಸ್ವಲ್ಪ ನಾವು ತೆಂಗಿನೆಣ್ಣೆ ಹಾಕಿಬಿಟ್ಟು ಫ್ರೈ ಮಾಡಿ ಬರ್ತೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕೋಣ, ತುಂಬ ಬೇಡ, ಯಾಕಂದರೆ ಪೌಡರ್ ಮಾಡಬೇಕು. ಅದು ಒಂದು ಹಾಕ್ತಾಯಿದ್ದೀನಿ. ಇದು ಆಗಿದೆ, ತೆಗೆದುಬಿಡ್ತೀನಿ. ಉದ್ದಿನಬೇಳೆ, ಮೆಂತ್ಯಕಾಳು, ಕರಿಮೆಣಸು, ಈ ಚಕ್ಕೆ ಮೂರನ್ನು ಒಟ್ಟಿಗೆ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಪೌಡರ್ ಮಾಡಿ ತೊಗೊಂಡು ಬರೋಣ. ಅರಸಿನ ಪುಡಿ, ಇಂಗಿನ ಬದಲು ನಾನು ಇಲ್ಲಿ ಬೆಳ್ಳುಳ್ಳಿನ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ಪೌಡರ್ ಮಾಡಬೇಕಾದ್ರೆ ನಾನು 2 ಕಲ್ಲು, ಒಂದು ಮುಷ್ಟಿಯಷ್ಟು ಚಿಟಿಕೆಯಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಯಾಕಂದರೆ ಇದು ಏನು ಹೇಳ್ತಾರೆ, ಅಂದ್ಕೊಳ್ಬಾರ್ದು ಅಂತ. ಕರಿಬೇಳೆ ಮತ್ತು ಮೊಸರು ದಾಲನ್ನ ಚೆನ್ನಾಗಿ ತೊಳೆದುಬಿಟ್ಟು ಬೇಯಕ್ಕಿಡ್ತಾಯಿದ್ದೀನಿ. ಒಂದು 4 ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ, 1 ಈರುಳ್ಳಿ, 2 ಹಸಿಮೆಣಸಿನ್ಕಾಯಿ, ಶುಂಠಿ ಎಲ್ಲವನ್ನು ಕಟ್ ಮಾಡೋಣ. ಕಟ್ ಮಾಡಿರುವಂಥ ಎಲ್ಲ ಇದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಅರಸಿನ ಪುಡಿ ಒಂದು 3 ಸಿಟಿ ಬರಲಿ. ನಟ್ ಆಯಿಲ್ ಹಾಕ್ತಾಯಿದ್ದೀನಿ. 1-2 ಟೇಬಲ್ ಸ್ಪೂನಷ್ಟು ಸಾಕು. 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಹಸಿ ಹಾಕ್ತಾಯಿದ್ದೀನಿ. ಹಿಡಿತಾ ಉಂಟು. ಇವಾಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಬೇಯಿಸಿರುವಂಥ ನೆನೆಸಿರುವ ಹುಣಸೆ ಹಣ್ಣನ್ನು ಹಾಕ್ತಾಯಿದ್ದೀನಿ. ಪೌಡರ್ ಆ್ಯಡ್ ಮಾಡೋಣ. ಎಷ್ಟು ಖಾರ ನೋಡಿಕೊಂಡು ಇದು ಮಾಡಿ ಫಸ್ಟ್ ತಿರುಗಿಸ್ಬಿಟ್ಟು ಪೌಡ್ರ್ ಹಾಕಿದ ಮೇಲೆ 1-2 ಸಲ ಚೆನ್ನಾಗಿ ಕುದಿ ಬರಬೇಕು. ಚೆನ್ನಾಗಿ ಕುದೀತಾ ಇದೆ. ನಾನು ಇವಾಗ ಒಂದು ರುಚಿಗೆ ತಕ್ಕಷ್ಟು ಚಿಕ್ಕ ತುಂಡು ಬೆಲ್ಲ ಹಾಕ್ತಾಯಿದ್ದೀನಿ. ಇವಾಗ ಇದು ಆಗಿದೆ, ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಕೊನೆಯದಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಟೆಂಪಲ್ ಸಾರು ರೆಡಿಯಾಗಿದೆ ನೋಡಿ.